ಮಳೆ ಬರಲೇಬೇಕು. ತಿರುಪತಿ ಗಂಗಮ್ಮ ಜಾತ್ರೆ ಅಂದ್ರೆ ಖಂಡಿತ ಮಳೆ ಬಂದೇ ಬರುತ್ತೆ. ಈ ಜಾತ್ರೆನ ನೋಡಕ್ಕೆ ಎಲ್ಲೆಲ್ಲಿಂದನೂ ಲಕ್ಷಾಂತರ ಜನ ಬರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿರೋ ತಿರುಪತಿ ಗಂಗಮ್ಮ ಅಷ್ಟು ಪವರ್ಫುಲ್. ನಾವು ಬೇಡ್ಕೊಂಡಿರೋದು ಒಳ್ಳೇದಾದ್ರೆ ಅದು ಖಂಡಿತ ನೆರವೇರುತ್ತೆ. ಪ್ರತಿ ವರ್ಷ 15 ದಿನ ಜಾತ್ರೆ ನಡೆಯುತ್ತೆ. ಲಾಸ್ಟ್ 2 ಡೇಸ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅಮ್ಮನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ. ಅಮ್ಮನ್ನ ಜಾತ್ರೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಕುಪ್ಪಂಗೆ ಬೆಂದೋಗ್ಬಿಟ್ಟಿದ್ದೀರಿ ಆಲ್ರೆಡಿ. ಇನ್ನ ಬೇಯ್ತಾ ಹೋಗ್ತಾ ಇರ್ತೀರಿ. ಜನ ಸಾಗರ. Hello, bye. Back to Bangalore. Goodbye. Jai Jama, Jai Jama.